ಎಲ್ಲರಿಗೂ ನಮಸ್ಕಾರ. ನಾನು ಅಶೋಕ್ ಶೆಟ್ಟಿ ಬೆಳ್ಳಾಡಿ ಸಮೃದ್ಧಿ. ಎಲ್ಲರಿಗೂ ಗುಡ್ಡಾಮಡಿ ಸೃಷ್ಟಿಯ ಶುಭಾಶಯಗಳು. ನಮ್ಮ ಊರಿನಲ್ಲಿ ನಾಗದೇವರು ಅಂದರೆ ಹರಿದಾಡೋ ದೇವರೇ ನಾಗದೇವರು. ನಮ್ಮೂರಿನಲ್ಲಿ ನಾಗದೇವರಿಗೆ ಕೊಟ್ಟಷ್ಟು ಪ್ರಾಮುಖ್ಯತೆ ಬೇರೆ ಯಾವ ದೇವರಿಗೂ ಕೊಡುವುದಿಲ್ಲ. ಸುಬ್ರಹ್ಮಣ್ಯನ ಮಹಿಮೆ ಅಂದರೆ ಯಾವುದೇ ಜನರಿಗೆ ತೊಂದರೆ ಬಂದಲ್ಲಿ, ಚರ್ಮ ಕಾಯಿಲೆ ಬಂದಲ್ಲಿ ಮಡಿಸ್ತಾನ ಅಂತೇಳಿ ಒಂದು ಹರಕೆ ಇರ್ತದೆ. ಅದನ್ನು ಹೊತ್ಕೊಂಡ್ರೆ ಚರ್ಮ ಕಾಯಿಲೆ ಹೋಗುತ್ತೆ. ಈ ವರ್ಷ ಕೊರೋನಾ ಮಹಾಮಾರಿಯ ಮೂಲಕ ಹಲವಾರು ಭಕ್ತಾದಿಗಳಿಗೆ ಸುಬ್ರಹ್ಮಣ್ಯ ಸೃಷ್ಟಿಯ ಬರಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಮ್ಮ V4 ನ್ಯೂಸ್ ಕರ್ನಾಟಕದವರು ಲೈವ್ ಕೊಡ್ತಿದ್ದಾರೆ. ಅದನ್ನು ನೀವು ನೋಡಿ ಶ್ರೀದೇವರ ದರ್ಶನವನ್ನು ಪಡೆಯಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಗುಡ್ಡಾಮಡಿ ಸೃಷ್ಟಿಯ ಆರ್ಥಿಕ ಶುಭಾಶಯಗಳು.
ವರ್ಷಂಪ್ರತಿ ನಡೆಯುವಂಥ ಷಷ್ಠಿ ಉತ್ಸವ ಮತ್ತು ನಾಗಮಂಡಲೋತ್ಸವ ಈ ವರ್ಷ ಧಾರ್ಮಿಕ ಆಚರಣೆಗಳು ಭಾಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಆದರೆ ಈ ಒಂದು ಕೋವಿಡ್ ಕಾಲದಲ್ಲಿ ಸರ್ಕಾರದ ಕಾನೂನುಗನುಗುಣವಾಗಿ ಕೆಲವೊಂದು ಸೇವಾ ಕಾರ್ಯಗಳನ್ನು ಈ ಬಾರಿ ಸ್ಥಗಿತಗೊಳಿಸಲಾಗಿದೆ. ಸಾರ್ವಜನಿಕರ ಮತ್ತು ಇಲ್ಲಿಗೆ ಬರುವ ಭಕ್ತಾದಿಗಳ ಆರೋಗ್ಯ ದೃಷ್ಟಿಯಿಂದ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಈ ಕ್ರಮವನ್ನು ಕೈಗೊಂಡಿದ್ದೇವೆ. ಆದರೂ ಕೂಡ ವರ್ಷಂಪ್ರತಿ ನಡೆಯುವಂಥ ಧಾರ್ಮಿಕ ಆಚರಣೆಗಳು ಅದು ಈ ವರ್ಷ ಕೂಡ ನಡೀತಾ ಇದೆ. ಈ ವರ್ಷ ಕೆಲವೊಂದು ಅಡಚಣೆಗಳು ಸಾರ್ವಜನಿಕರಿಗೆ ಆಗಿರ್ಬೋದು. ಇದರ ಬಗ್ಗೆ ನಾವು ಕ್ಷಮೆಯನ್ನು ಯಾಚಿಸ್ತಾ ಮುಂದಿನ ವರ್ಷಗಳಲ್ಲಿ ಮತ್ತೊಮ್ಮೆ ವಿಜೃಂಭಣೆಯ ಗುಡ್ಡಮಾಡಿ ಷಷ್ಠಿಯನ್ನು ತಾವು ನೋಡುವಂತ ಆಗ್ತದೆ ಅನ್ನೋ ಒಂದು ಮಾತಿನೊಂದಿಗೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ಚೆನ್ನಾಗಿದೆ, ಭಕ್ತರಿಗೆ ಅದು ಅರ್ಥ ಆಗ್ತಾ ಇದೆ. ಖಂಡಿತವಾಗಿಯೂ ಕೆಲವೊಂದು ವರ್ಷಗಳಿಂದ ದೇವಸ್ಥಾನವನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಆರಂಭದಲ್ಲಿ ಸ್ವಲ್ಪ ನಿರುತ್ಸಾಹ ಆಗಿರ್ಬೋದು, ಸ್ವಲ್ಪ ಬೇಸರ ಆಗಿರ್ಬೋದು. ಆದರೆ ಒಂದು ಎ ಶ್ರೇಣಿಯ ದೇವಸ್ಥಾನದಲ್ಲಿ ಒಂದು ಈ ಒಂದು ಕೋವಿಡ್ ಕಾಲದಲ್ಲಿ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸುವಂಥದ್ದು ಕೂಡ ನಮ್ಮ ಕರ್ತವ್ಯವಾಗಿರ್ತದೆ. ಇನ್ನೊಂದು ಜವಾಬ್ದಾರಿತ ನಾಗರಿಕರಾಗಿ, ಗ್ರಾಮಸ್ಥರಾಗಿ ಈ ಊರಿನಲ್ಲಿ ಯಾವುದೇ ರೀತಿಯ ಅನಾರೋಗ್ಯದ ಒಂದು ಸಂಕೇತಗಳು ಬರಬಾರ್ದು ಅನ್ನೋ ಒಂದು ಕಾರಣದಿಂದ ಕೂಡ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಉತ್ತಮವಾಗಿ ಮತ್ತು ಗ್ರಾಮಸ್ಥರು ಕೂಡ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಈ ದಿನ ಷಷ್ಠಿ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಭಕ್ತಾಭಿಮಾನಿಗಳಿಗೆಲ್ಲರಿಗೂ ಉತ್ತಮವಾದ ಭವಿಷ್ಯ, ಉತ್ತಮವಾದ ಸಂಪತ್ತು, ಉತ್ತಮವಾದ ಆರೋಗ್ಯ ದೊರೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಶ್ರೀ ದೇವಸ್ಥಾನದ ಇವತ್ತಿನ ಸಂದರ್ಭದಲ್ಲಿ ನಾವು ಸರ್ಕಾರದ ಕೋವಿಡ್ ನಿರ್ಬಂಧಗಳಂತೆ ಭಾಳ ಸಂಕ್ಷೇಪವಾಗಿ ಈ ಷಷ್ಠಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇವತ್ತು ಹಣ್ಣುಕಾಯಿ ಮತ್ತು ಪಂಚಕಜ್ಜಾಯ ಸೇವೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸೇವೆಗಳಿಗೆ ನಾವು ಅವಕಾಶ ನೀಡಲಿಲ್ಲ. ಯಾಕಂದರೆ ಸರ್ಕಾರದವರು ಕೋವಿಡ್ ನಿಮಗೆ ಬಾರದಂತೆ ತಡೆಗಟ್ಟು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿದ್ದಾರೆ. ಇದು ಸಹಜವಾಗಿದೆ. ಯಾಕೆಂದರೆ ನಮಗೆ ಆರೋಗ್ಯ ಸರಿ ಇದ್ದರೆ, ನಾವು ಬದುಕುಳಿದರೆ ಮುಂದಿನ ಷಷ್ಠಿಯನ್ನು ಅಥವಾ ಮುಂದಿನ ಕಾರ್ಯಕ್ರಮಗಳನ್ನು ಮತ್ತಷ್ಟು ಸುಂದರವಾಗಿ ಹೆಚ್ಚಿನ ಒಂದು ಭಕ್ತಿಯಿಂದ ಅದು ಸಂಭ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಶ್ರೀ ಸುಬ್ರಹ್ಮಣ್ಯನು ನಿಮ್ಮೆಲ್ಲರಿಗೂ ಆ ರೀತಿ ಮುಂದಿನ ದಿನಗಳಲ್ಲಿ ದೇವರ ಸೇವೆ ಮಾಡಿ ಇದರಿಂದ ಆ ಭಾಗ್ಯವನ್ನು ಹೊಂದಿ ದೇವರ ಅನುಗ್ರಹಕ್ಕೆ ಪ್ರಾರ್ಥರಾಗಿ ನಿಮಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸಿ ನಿಮಗೆ ನಾನು ಶುಭಗಳನ್ನು ಕೋರ್ತೇನೆ. ನಾವು ಚಿಕ್ಕ ವಯಸ್ಸಿಂದ ಬರ್ತಿದ್ದೆ. ಭಾರಿ ಶಕ್ತಿ ಇದೆ ದೇವರಲ್ಲಿ. ನಾವು ನಂಬೋದು ಎಣಿಸಿದ ಕೆಲಸ ಎಲ್ಲದೂ ಆಗ್ತದೆ. ಸಲ್ಲಿಸ್ತಾರೆ. ಆದರೆ ಎಂದಿನ ಸಂಭ್ರಮ ಈ ವರ್ಷ ಕಾಣ್ತಾ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಕೋವಿಡ್-19 ಒಂದು ಈ ಕಾರಣದಿಂದಾಗಿ ಎಲ್ಲ ಒಂದು ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗಿರೋದ್ರಿಂದ ಈ ಒಂದು ಸಂಭ್ರಮ ಅನ್ನುವಂಥದ್ದು ಈಗ ಕಾಣಿಸ್ತಾ ಇಲ್ಲ. ಆದ್ದರಿಂದ ದೇವರ ಕೃಪೆಯಿಂದ ಆ ಒಂದು ಕೋವಿಡ್-19 ಬೇಗ ಒಂದು ಕಣ್ಮರೆಯಾಗಿ ಎಲ್ಲರೂ ಆರೋಗ್ಯದಿಂದ ಕೂಡಿ ಈ ಹಿಂದಿನ ಒಂದು ಸಂಭ್ರಮ ಮತ್ತು ಆಚರಣೆ ಏನಿದೆ ಅದೆಲ್ಲ ಪುನಃ ಮರುಕಳಿಸಲಿ. ಈ ಕ್ಷೇತ್ರದ ಒಂದು ಸಂಭ್ರಮ ದ್ವಿಗುಣವಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಮತ್ತು ಎಲ್ಲ ಭಕ್ತರಿಗೂ ಸಹ ಈ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಒಂದು ಸಲಹೆಯನ್ನು ಕೊಡ್ತೇನೆ. ಎಲ್ಲರ ಪ್ರಾರ್ಥನೆ ಒಗ್ಗೂಡಿದ ಪ್ರಾರ್ಥನೆಯಿಂದ ದೇವರು ಸಂತೃಪ್ತಿ ಆಗ್ತಾನೆ. ಈ ಒಂದು ಏನು ಹೇಳಿ
ಕಣ್ಣು ಕಾಣದಿದ್ದ ಕಾಯಿಲೆ ಅಂತಾರದನ್ನ ನಮ್ಮ ಕಾಲದಲ್ಲಿ. ಆ ಒಂದು ಕಾಯಿಲೆ ಸಂಪೂರ್ಣ ನಿವಾರಣೆ ಆಗಲಿ ಅಂತೇಳಿ ಹೇಳ್ಕೊಳ್ತಾ ದೇವರನ್ನ ಪುನಃ ಪ್ರಾರ್ಥಿಸಿ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಷಷ್ಠಿ ಮಹೋತ್ಸವ ಈ ದಿನ ನಡೀತಾ ಇದ್ದರೆ ನಾಳೆ ನಾಗಮಂಡಲೋತ್ಸವ. ವರ್ಷಕ್ಕೊಮ್ಮೆ ನಡೆಯುವಂಥ ಈ ಹಬ್ಬ ಭಕ್ತಾದಿಗಳ ತನ್ನುಮನ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಒಂದು ಕ್ಷೇತ್ರ ಆಗಿದೆ. ಮಕ್ಕಳಾಗದ ಭಕ್ತರು ತನ್ನ ಸಂತಾನಕ್ಕಾಗಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೇವರೇ ನನಗೆ ಈ ವರ್ಷ ಮುಂದಿನ ಒಂದು ತನಗೆ ಸಂತಾನವನ್ನು ಕಳಿಸಿದರೆ ತಾನು ತಾಯಿ ಮಗುವಿನೊಂದಿಗೆ ಬಂದು ಬಾರದಾನ ಸೇವೆ ಮಾಡ್ತೇನೆ, ಮಡೆ ಪ್ರದಕ್ಷಿಣೆ ಸೇವೆ ಮಾಡ್ತೇನೆ, ತೊಟ್ಟಿಲ ಸೇವೆ ಮಾಡ್ತೇನೆ, ಇವಾಗ ಹರಕೆಯನ್ನು ಹೊತ್ತುಕೊಂಡು ಅನೇಕ ಜನ ಇಲ್ಲಿ ಸಂತಾನವನ್ನು ಪಡೆದಿದ್ದಾರೆ. ಇಂತಹ ಒಂದು ಸಂತಾನ ಭಾಗ್ಯವನ್ನು ಕರುಣಿಸುವಂಥ ಸನ್ನಿಧಿ ಬಹಳ ಪವಿತ್ರವಾದ ಸನ್ನಿಧಿ. ಅದೇ ರೀತಿ ಮದುವೆಯಾಗದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮದುವೆಯ ನಿಶ್ಚಿತಾರ್ಥ ಆಗುವ ಮೊದಲೇ ತಾನು ಹರಕೆಯನ್ನು ಹೊತ್ತುಕೊಂಡು ದೇವರಿಗೆ ಬಾರದಾನ ಸೇವೆಯನ್ನು ಕೊಡ್ತೇವೆ ಅಂತ ಹರಕೆ ಹೊತ್ತುಕೊಂಡು ಆಮೇಲೆ ತನ್ನ ಗಂಡನೊಂದಿಗೆ ಇಲ್ಲಿಗೆ ದರ್ಶನವನ್ನು ಮಾಡಿ ದೇವರಿಗೆ ಹರಿವಾಣ ನೈವೇದ್ಯವನ್ನು ಸೇವೆಯನ್ನು ಮಾಡಿ ತನ್ನ ವೈವಾಹಿಕ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ಪ್ರಾರ್ಥನೆ ಮಾಡುವಂಥ ಒಂದು ಸಾನ್ನಿಧ್ಯ ಈ ಕ್ಷೇತ್ರವಾಗಿದೆ. ಇಂತಹ ಅನೇಕ ಜನ ಅವಿವಾಹಿತ ಮಹಿಳೆಯರು ಇಲ್ಲಿ ದೇವರಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗಿ ತನ್ನ ವಿವಾಹ ಜೀವನ ನಂತರ ತನ್ನ ಕುಟುಂಬ ಸಮೇತರಾಗಿ ಸನ್ನಿಧಿಗೆ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಬಾರದಾನ ಸೇವೆಯನ್ನು ಮಾಡಿ ತೊಟ್ಟಿಲ ಸೇವೆಯನ್ನು ಮಾಡಿ ಹಾಗೆ ಹರಿವಾಣ ನೈವೇದ್ಯ ಮಂಗಳಾರತಿ ಇಂಥ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಇನ್ನೂ ಒಂದು ವಿಶೇಷ ಏನಂದರೆ, ನಮಗೆ ಆಗಾಗ ಕಷ್ಟಗಳು ಬರುವುದು ಸ್ವಾಭಾವಿಕ. ಆ ಕಷ್ಟಗಳನ್ನು ನಿವಾರಿಸಲಿಕ್ಕಾಗಿ ದೇವರ ಸಾನ್ನಿಧ್ಯಕ್ಕೆ ಪದೇ ಪದೇ ಬರಲಿಕ್ಕೆ ಆಗೋದಿಲ್ಲ. ಆದರೆ ಸುಬ್ರಹ್ಮಣ್ಯ ಕ್ಷೇತ್ರದ ಈ ಗುಡ್ಡಮಾಡಿಯಲ್ಲಿ ಪ್ರಾರ್ಥನೆಯನ್ನು ನೆನಪು ಮಾಡಿಕೊಂಡು ದೇವರನ್ನು ನೆನಪಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನಾನು ಬೆಳ್ಳಿಯ ಚಿನ್ನದ ಹರಕೆಯ ಲಾಂಛನವನ್ನು ಹಾಕ್ತೇನೆ ದೇವರೇ ಅಂತ ಹರಕೆ ಹೊತ್ತುಕೊಂಡ್ರೆ ಅವರಿಗೆ ಉಪಶಮನವಾಗಿ ನಾನು ದೇವರಲ್ಲಿ ಏನೋ ತೊಂದರೆಯಾಗಿದೆ, ನನಗೆ ದೇವರೇ ನಾನು ಬೆಳ್ಳಿಯ ಲಾಂಛನವನ್ನು ನಿನಗೆ ನನ್ನ ಕಣ್ಣಿನ ಹರಕೆಯ ರೂಪದಲ್ಲಿ, ಕಾಲಿನ ರೂಪದಲ್ಲಿ, ದೇಹದ ರೂಪದಲ್ಲಿ ಬೆಳ್ಳಿಯ ಹರಕೆಯನ್ನು ಚಿನ್ನದ ಹರಕೆಯನ್ನು ಹಾಕ್ತೇನೆ ಅಂತ ಹೇಳಿಕೊಂಡಾಗ ಆ ದೇವರು ಅವರಿಗೆ ಉಪಶಮನವನ್ನು ಕೊಡ್ತಾನೆ. ಆ ದೇವರ ಆ ಹರಕೆಯನ್ನು ತೀರಿಸಲಿಕ್ಕಾಗಿ ದೂರದಿಂದ ಭಟ್ಕಳ, ಬೈಂದೂರು, ಶಿರೂರು, ಆ ಕಡೆಯಿಂದ ಈ ಮಂಗಳೂರುವರೆಗಿನ ಅನೇಕ ಭಕ್ತರು, ಹಾಗೆ ಘಟ್ಟದ ಕಡೆಯಿಂದ ಶಿವಮೊಗ್ಗದಿಂದ ಭಕ್ತರು ಅನೇಕ ಭಕ್ತರು ಇಲ್ಲಿಗೆ ಬಂದು ದೇವರ ಭಂಡಾರದಿಂದ ಆ ಕಚೇರಿಯಲ್ಲಿ ಬೆಳ್ಳಿಯ ಹರಕೆಯನ್ನು ಲಾಂಛನವನ್ನು ಪಡೆದುಕೊಂಡು ಸನ್ನಿಧಿಗೆ ಅರ್ಪಿಸಿ ದೇವರಲ್ಲಿ ತನ್ನ ಹರಕೆಯನ್ನು ಸಲ್ಲಿಸಿದ ಬಗ್ಗೆ ಕೃತಜ್ಞತಾ ಭಾವದಿಂದ ದೇವರಿಗೆ ನಮನವನ್ನು ಸಲ್ಲಿಸ್ತಾ ತನ್ನ ಇಷ್ಟಾರ್ಥವನ್ನು ಈಡೇರಿಸುವಂತೆ ಪದೇ ಪದೇ ದೇವರಲ್ಲಿ ಕೇಳಿಕೊಳ್ಳುವಂಥ ಒಂದು ವಿಶೇಷವಾದ ಕಾರಣಿಕವಾದ ಸ್ಥಳ. ದೇವರ ಸಾನ್ನಿಧ್ಯಕ್ಕೆ ಬಾರದೇ ಇದ್ದರೂ ಕೂಡ ಬರುವ ಮೊದಲೇ ಹರಕೆಯನ್ನು ಹೊತ್ತುಕೊಂಡು ಆ ಹರಕೆಯನ್ನು ತೀರಿಸಲಿಕ್ಕಾಗಿ ಇಲ್ಲಿಗೆ ಬರ್ತಾರೆ. ಹಾಗೆ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂಥ ಅನ್ನದಾನ ವಿಶೇಷವಾಗಿರುವಂಥ ಅನ್ನದಾನ. ಆದರೆ ಈ ವರ್ಷ ಕೋವಿಡ್ ಕಾರಣದಿಂದ ಅನ್ನದಾನ ಸೇವೆ ನಡೀತಾ ಇಲ್ಲ. ಆದರೆ ಇವತ್ತಿನ ಷಷ್ಠಿ ದಿವಸ ಸಂಜೆ 15-20 ಸಾವಿರ ಜನ ಕ್ಯೂವಲ್ಲಿ ನಿಂತುಕೊಂಡು ದೇವರ ಚಿತ್ರಾನ್ನ ಪ್ರಸಾದ, ವಡೆ ಪ್ರಸಾದ, ಹಾಗೆ ಹುಗ್ಗಿ ಪ್ರಸಾದವನ್ನು ಪಡ್ಕೊಳ್ಳುವಂಥ ಒಂದು ನೋಡುವುದೇ ಬಹಳ ಚಂದವಾದ ಕಾರ್ಯಕ್ರಮ. ಆದರೆ ಇವತ್ತು ಕೋವಿಡ್ ಆದ್ದರಿಂದ ಅನ್ನ ಪ್ರಸಾದ ಇಲ್ಲ. ಆದರೂ ಕೂಡ ಆ ಪ್ರಸಾದವನ್ನು ಇಲ್ಲದಿದ್ದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ಸಾನ್ನಿಧ್ಯಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗಿದ್ದಾರೆ. ನಾಳೆಯ ದಿನ ಸಾನ್ನಿಧ್ಯದಲ್ಲಿ ಒಂದು ಮಂಡಲ ಸೇವೆ ನಡೀತದೆ. ಅದು ಪ್ರತಿ ವರ್ಷಕ್ಕೊಮ್ಮೆ ನಡೆಯುವಂಥ ಮಂಡಲ ಸೇವೆ. ಆ ಮಂಡಲ ಸೇವೆ ಆದಮೇಲೆ ತುಲಾಭಾರ ಸೇವೆ ಇರ್ತದೆ.
ದೇವರಿಗೆ ಬಾರದಾನ ಅರ್ಪಿಸಿದ ಮೇಲೆ ದರ್ಶನದಲ್ಲಿ ದೇವರಲ್ಲಿ ಹೋಗಿ, ದೇವರೇ ನಾನು ನನ್ನ ಬಾರದಾನ ಸೇವೆ ಇಂಥ ಕಾರಣಕ್ಕೆ ನೀಡಿದ್ದೇನೆ ಅನ್ನೋದಾಗ ದೇವರು ಪ್ರಸಾದವನ್ನು ರೂಪದಲ್ಲಿ ಅವರಿಗೆ ಸಿಂಗಾರದ ಪ್ರಸಾದವನ್ನು ಕೊಡ್ತಾರೆ, ಹಾಗೆ ಮೃತ್ತಿಕೆಯನ್ನು ಕೊಡ್ತಾರೆ. ಅದನ್ನು ಪಡ್ಕೊಂಡು ಮನೆಗೆ ಹೋಗುವಾಗ ಭಕ್ತರ ಮನದಲ್ಲಿ ತುಂಬ ಸಂತೋಷವಾಗ್ತದೆ. ಹೀಗೆ ಭಕ್ತನು ಪ್ರತಿ ಈ ಸಾನ್ನಿಧ್ಯಕ್ಕೆ ಬಂದು ತಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುವ ಸ್ವಾಮಿಯಲ್ಲಿ ತಾವು ಶರಣಾಗತರಾಗಿ ದೇವರಿಂದ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂಥ ಪುಣ್ಯಕ್ಷೇತ್ರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಈ ಕ್ಷೇತ್ರಕ್ಕೆ ತಮ್ಮ ತನುಮನದೇನ ಸೇವೆಯನ್ನು ಮಾಡಿ ಇಂದು ಈ ಕ್ಷೇತ್ರವು ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧ ಕ್ಷೇತ್ರವಾಗಿ ಕಾಣಿಸಿಕೊಳ್ತಾ ಇದೆ. ದೂರದ ಭಕ್ತರು ಸೇವೆಯನ್ನು ಮಾಡಲಿಕ್ಕೆ ಇಲ್ಲಿ ಬರ್ತಾರೆ. ಇಲ್ಲಿ ಪ್ರತಿ ಸಂಕ್ರಮಣದ ದಿನ ಅನ್ನಪ್ರಸಾದ ಸೇವೆ ಇರ್ತದೆ, ಪ್ರತಿ ಸಂಕ್ರಮಣಕ್ಕೆ ಬಾರದಾನ ಸೇವೆ ಇರ್ತದೆ, ದರ್ಶನ ಸೇವೆ ಇರ್ತದೆ. ಹಾಗೆ ಸಂಕ್ರಮಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಯಾಕಂದರೆ ಹಬ್ಬದ ದಿನದಲ್ಲಿ ಎಲ್ಲ ಸೇವೆಯನ್ನು ಮಾಡಲಿಕ್ಕೆ ಜನರ ನುಗ್ಗಿನಲ್ಲಿ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಪ್ರತಿ ಸಂಕ್ರಮಣದಿಂದ ಇಲ್ಲಿ ಅನ್ನದಾನ ಸೇವೆ, ಹಾಗೆ ತಮ್ಮ ಸೇವೆಯನ್ನು ಮಾಡುವವರು ಆ ಒಂದು ಸಂಕ್ರಮಣದ ಪೂರ್ತಿ ಹಣವನ್ನು ಒಬ್ಬ ಭಕ್ತ ತನ್ನ ಊಟದ ಖರ್ಚನ್ನು ವಹಿಸಿಕೊಂಡು ಅನ್ನದಾನ ಸೇವೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಹಣ್ಣುಗೊನೆ ಸೇವೆ, ದೇವರಿಗೆ ಬಾಳೆಹಣ್ಣು ಕದಳಿ ಹಣ್ಣು ಅಂತ ಭಾಳ ಪ್ರೀತಿ, ಆ ಹಣ್ಣುಗೊನೆ ಸೇವೆ. ಅದೇ ರೀತಿ ಹರಿವಾಣ ನೈವೇದ್ಯ, ಮಂಗಳಾರತಿ, ಕರ್ಪೂರ ಆರತಿ, ಹೂಕಾಯಿ ಸೇವೆ, ಹಲವಾರು ಸೇವೆಗಳು ಇಲ್ಲಿ ನಡೀತವೆ. ಈ ಎಲ್ಲ ಸೇವೆಯನ್ನು ದೇವರಿಗೆ ಅರ್ಪಿಸಿಕೊಂಡು ಭಕ್ತರು ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಆ ರೀತಿಯಲ್ಲಿ ಭಕ್ತರನ್ನು ಸ್ವಾಮಿ ಅನುಗ್ರಹಿಸ್ತಾ ಇದ್ದಾನೆ. ಅದಕ್ಕಾಗಿ ಇಲ್ಲಿ ಅನೇಕ ಭಕ್ತರು ಈ ಸಾನ್ನಿಧ್ಯದಲ್ಲಿ ಸೇರಿಕೊಂಡು ದೇವರ ಆಶೀರ್ವಾದವನ್ನು ಪಡಿತಾರೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ವಂದನೆಗಳು.
ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ಪ್ರಸಾದ ಕೊಡಿ ಇವ್ರೆ ಓಯ್ ಎಲ್ಲರಿಗೂ ನಮಸ್ಕಾರ. ನಾನು ಅಶೋಕ್ ಶೆಟ್ಟಿ ಬೆಳ್ಳಾಡಿ ಸಮೃದ್ಧಿ. ಎಲ್ಲರಿಗೂ ಗುಡ್ಡಾಮಡಿ ಸೃಷ್ಟಿಯ ಶುಭಾಶಯಗಳು. ನಮ್ಮ ಊರಿನಲ್ಲಿ ನಾಗದೇವರು ಅಂದರೆ ಹರಿದಾಡೋ ದೇವರೇ ನಾಗದೇವರು. ನಮ್ಮೂರಿನಲ್ಲಿ ನಾಗದೇವರಿಗೆ ಕೊಟ್ಟಷ್ಟು ಪ್ರಾಮುಖ್ಯತೆ ಬೇರೆ ಯಾವ ದೇವರಿಗೂ ಕೊಡುವುದಿಲ್ಲ. ಸುಬ್ರಹ್ಮಣ್ಯನ ಮಹಿಮೆ ಅಂದರೆ ಯಾವುದೇ ಜನರಿಗೆ ತೊಂದರೆ ಬಂದಲ್ಲಿ, ಚರ್ಮ ಕಾಯಿಲೆ ಬಂದಲ್ಲಿ ಮಡಿಸ್ತಾನ ಅಂತೇಳಿ ಒಂದು ಹರಕೆ ಇರ್ತದೆ. ಅದನ್ನು ಹೊತ್ಕೊಂಡ್ರೆ ಚರ್ಮ ಕಾಯಿಲೆ ಹೋಗುತ್ತೆ. ಈ ವರ್ಷ ಕೊರೋನಾ ಮಹಾಮಾರಿಯ ಮೂಲಕ ಹಲವಾರು ಭಕ್ತಾದಿಗಳಿಗೆ ಸುಬ್ರಹ್ಮಣ್ಯ ಸೃಷ್ಟಿಯ ಬರಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಮ್ಮ V4 ನ್ಯೂಸ್ ಕರ್ನಾಟಕದವರು ಲೈವ್ ಕೊಡ್ತಿದ್ದಾರೆ. ಅದನ್ನು ನೀವು ನೋಡಿ ಶ್ರೀದೇವರ ದರ್ಶನವನ್ನು ಪಡೆಯಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಗುಡ್ಡಾಮಡಿ ಸೃಷ್ಟಿಯ ಆರ್ಥಿಕ ಶುಭಾಶಯಗಳು.
ಎಲ್ಲರಿಗೂ ನಮಸ್ಕಾರ. ನಾನು ಅಶೋಕ್ ಶೆಟ್ಟಿ ಬೆಳ್ಳಾಡಿ ಸಮೃದ್ಧಿ. ಎಲ್ಲರಿಗೂ ಗುಡ್ಡಾಮಡಿ ಸೃಷ್ಟಿಯ ಶುಭಾಶಯಗಳು. ನಮ್ಮ ಊರಿನಲ್ಲಿ ನಾಗದೇವರು ಅಂದರೆ ಹರಿದಾಡೋ ದೇವರೇ ನಾಗದೇವರು. ನಮ್ಮೂರಿನಲ್ಲಿ ನಾಗದೇವರಿಗೆ ಕೊಟ್ಟಷ್ಟು ಪ್ರಾಮುಖ್ಯತೆ ಬೇರೆ ಯಾವ ದೇವರಿಗೂ ಕೊಡುವುದಿಲ್ಲ. ಸುಬ್ರಹ್ಮಣ್ಯನ ಮಹಿಮೆ ಅಂದರೆ ಯಾವುದೇ ಜನರಿಗೆ ತೊಂದರೆ ಬಂದಲ್ಲಿ, ಚರ್ಮ ಕಾಯಿಲೆ ಬಂದಲ್ಲಿ ಮಡಿಸ್ತಾನ ಅಂತೇಳಿ ಒಂದು ಹರಕೆ ಇರ್ತದೆ. ಅದನ್ನು ಹೊತ್ಕೊಂಡ್ರೆ ಚರ್ಮ ಕಾಯಿಲೆ ಹೋಗುತ್ತೆ. ಈ ವರ್ಷ ಕೊರೋನಾ ಮಹಾಮಾರಿಯ ಮೂಲಕ ಹಲವಾರು ಭಕ್ತಾದಿಗಳಿಗೆ ಸುಬ್ರಹ್ಮಣ್ಯ ಸೃಷ್ಟಿಯ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮ V4 ನ್ಯೂಸ್ ಕರ್ನಾಟಕದವರು ಲೈವ್ ಕೊಡ್ತಿದ್ದಾರೆ.